ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾಗೆಯೇ ಕಾಮತ್ ಟೀ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ಹೊಸತಾದಂತಹ ರುಚಿ ನಾಲಿಗೆಗೂ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೆದಿರುತ್ತೆ. ಬಟ್ ನಮ್ಮ ಅಡುಗೆ ಮನೆಯಲ್ಲಿ ಹೇಳ್ಕೊಡುವಂತಹ ಎಲ್ಲ ಅಡುಗೆಗಳು ರುಚಿಯಾಗಿ ಮತ್ತು ಆರೋಗ್ಯಕ್ಕೂ ಒಳ್ಳೆದಿರುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಆಗಿ ಯಾರಿದ್ದಾರೆ ಅಂತ ಹೇಳಿದ್ರೆ ಮಿಸ್ಟರ್ ದಾವೂದ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ದಾವೂದ್. ಹಾಯ್ ದೀಕ್ಷಿತ್. ಆಕ್ಚುಲಿ ಎಲ್ಲಿಂದ ಬರ್ತಾ ಇರೋದು ನೀವು? ಏನು ಮಾಡ್ಕೊಂಡಿದ್ದೀರಾ? ಬೇಸಿಕಲಿ ವರ್ಕ್ ಪ್ಲೇಸ್ ಬಜ್ಪೆ ಅಂತ, ಬಜ್ಪೆ ಏರ್ಪೋರ್ಟ್ ಇದೆಲ್ಲ ಅಲ್ಲೇ. ಓಕೆ. ಈಗ ಪ್ರೆಸೆಂಟ್ ಆಗಿ ಸ್ಟಡೀಸ್ಗಾಗಿ ಸಿಟಿಗೆ ಮೂವ್ ಆಗಿದ್ದೇನೆ, ಮ್ಯಾಂಗ್ಳೂರ್ ಸಿಟಿಯಲ್ಲಿದ್ದೇನೆ ಈಗ. ಏನು ಕಲಿತಾ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಮೋಸ್ಟ್ ಬೇಸಿಕಲಿ ಪ್ರಿಪೇರ್ ಆಗ್ತಿದ್ದೇನೆ ನನಗೆ NCHMCT ಎಕ್ಸಾಮ್ಗೆ. ಓಕೆ. ಈಗ ಜಸ್ಟ್ ಆಗಿ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಮೋಸ್ಟ್ಲಿ ಆಲ್ ಇಂಡಿಯಾ ಎಕ್ಸಾಮ್ ಇರ್ಬೋದು ಅದರದ್ದು. ಓಕೆ. ಸೊ ಸ್ಟಡೀಸ್ ಕೂಡ ಆಗ್ತಾ ಇದೆ. ಸೊ ಹೌ ಅಬೌಟ್ ಕುಕ್ಕಿಂಗ್? ಈಗ ಅಡುಗೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇದೆಯಾ ಅಥವಾ ಹೇಗೆ? ಅಡುಗೆ ಅಂತ ಇದೆ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟೇ ಮಾಡಬೇಕಂತಿದ್ದೇನೆ. ವಾವ್. ಸೊ ಹಾಗಾದ್ರೆ ಏನಾದರೂ ಕ್ರೇಜಿ ಆದಂತಹ ಅಡುಗೆಗಳು ಗೊತ್ತಿರ್ಬೋದು. ಆ್ಯಂಡ್ ಯಂಗ್ಸ್ಟರ್ಸ್ ಅಂತೂ ಮಾಡುವಂಥ ಅಡುಗೆಗಳು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಏನಾದ್ರು ಇದ್ದಿದ್ರಲ್ಲಿ ಏನಾದರೂ ಮಾಡ್ತಾರಲ್ವಾ? ಸೊ ಎನಿ ಹೌ ವೆಲ್ಕಮ್ ನಿಮಗೆ. ಆ್ಯಂಡ್ ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ಆಗಿ ನಮ್ಮ ಫ್ರೈಡ್ ರೈಸ್. ಎಲ್ಲರೂ ಮ್ಯಾಂಗ್ಳೂರಲ್ಲಿ ಫ್ರೈಡ್ ರೈಸ್ ಅಂದರೆ ಹೋಟೆಲಿಗೆ ಹೋಗಿ 200-250 ರುಪೀಸ್ ಕೊಟ್ಟು ತಿಂತಾರೆ. ಸಿಂಪಲ್ ಆಗಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇವತ್ತು ಫ್ರೈಡ್ ರೈಸ್ ಮಾಡ್ಕೊಳ್ಬಹುದು ಅಲ್ವಾ? ಅಂಡ್ ಇನ್ನೊಂದು ಥಿಂಗ್ಸ್ ಏನಂತ ಹೇಳಿದ್ರೆ, ನಾವು ಹೊರಗಡೆ ತಿನ್ನೋದಕ್ಕಿಂತ ಅಂಡ್ ಮನೆಯ ಫುಡ್ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ? ಮತ್ತೆ ಇನ್ನೊಂದು ಫುಡ್ ಯಾವ್ದು ಮಾಡ್ತಾರೆ? ಇನ್ನೊಂದು ಫುಡ್ ಅಂದ್ರೆ ಬಟರ್ ಗಾರ್ಲಿಕ್ ಚಿಕನ್ ಅಂತ. ಓಕೆ. ಇದು ಮೋಸ್ಟ್ಲಿ ಬೇಸಿಕಲಿ ಆಂಧ್ರ ಬೇಸಿಕ್ ಫುಡ್ ಬಂದದ್ದು. ನಾನಿಲ್ಲಿ ನಾನು ಗಾರ್ಲಿಕ್ ಚಿಕನ್ ತಿನ್ನೋದೇ ಸಾಧಾರಣ ಒಂದು 9-10 ಮಂತ್ಸ್ ಆಯ್ತಾ. ಬಟ್ ಎನಿ ಹೌ ಇವತ್ತು ಟ್ರೈ ಮಾಡ್ತಾ ಇದ್ದೀರಾ. ಸೊ ಇಬ್ರು ಬ್ಯಾಚುಲರ್ ಸೇರಿ ಇವತ್ತು ಅಡುಗೆ ಮನೆಯಲ್ಲಿ ಏನು ಅಡುಗೆ ಮಾಡ್ತೀರಾ ನಾವು ಮಾಡ್ಕೊಂಡು ಬಿಡೋಣ ಅಲ್ವಾ? ಎಸ್, ಬನ್ನಿ. ಓಕೆ. ಸೊ ದಾವೂದ್ ನಮ್ಮ ಕಿಚನಲ್ಲಿ ಇದ್ದಾವೆ ಆ್ಯಂಡ್ ನೀವು ಹೇಳಿದ್ರಿ ಫಸ್ಟ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಬೇಸಿಕಲಿ ಫ್ರೈಡ್ ರೈಸ್ಗೆ ನೀವು ಯಾವ ರೈಸ್ ಯೂಸ್ ಮಾಡ್ತಾ ಇದ್ದೀರಾ? ನಾರ್ಮಲಿ ಯೂಸ್ ಮಾಡುವಂಥದ್ದು ಫ್ರೈಡ್ ರೈಸ್ಗೆ ನಮ್ಮ ಯಾವಾಗ ಗೀ ರೈಸ್ ಯೂಸ್ ಮಾಡ್ತೇವೆ. ಮೋಸ್ಟ್ಲಿ ಬಾಸ್ಮತಿ ಯೂಸ್ ಮಾಡಬಾರ್ದು. ಇನ್ನೊಂದು ಟೈಪ್ ರೈಸ್ ಬರ್ತದೆ, ಅದನ್ನು ಯೂಸ್ ಮಾಡ್ಕೊಂಡು. ಬೇಸಿಕಲಿ ಫ್ರೈಡ್ ರೈಸ್ ಇದ್ದು ಹಿಸ್ಟ್ರಿ ಹೇಳ್ಬೇಕಾದ್ರೆ, ರೈಸ್ ಬಿಫೋರ್ ಡೇ ಉಳ್ದ ರೈಸ್ ಉಂಟಲ್ಲ, ಬಿಫೋರ್ ನೈಟ್ ಉಳ್ದ ರೈಸ್ ನೆಕ್ಸ್ಟ್ ಮಾರ್ನಿಂಗ್ ಇಲ್ಲಾದ್ರೆ ಆಫ್ಟರ್ನೂನು ಅದಕ್ಕೆ ಜಸ್ಟ್ ಮಸಾಲ ಹಾಕಿ ಇನ್ವೆಂಟ್ ಆಗಿರೋದಂಥದ್ದು ಫ್ರೈಡ್ ರೈಸ್. ಓಕೆ ಓಕೆ ಓಕೆ. ಅಂದ್ರೆ ಈಗ ಜಾಸ್ತಿಯಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇ ದಿವಸದ ಅನ್ನ ಬಿಸಾಡ್ತಾರೆ ಅಥವಾ ವೇಸ್ಟ್ ಆಗೋದಕ್ಕಿಂತ ಈ ರೀತಿ ತೆಗೆದಿಟ್ರೆ ಆಗುತ್ತೆ. ಅಂಡ್ ನನ್ಗನ್ಸುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಎಲ್ಲವೂ ಇರುವಂತದ್ದೇ, ಮನೆಯಲ್ಲಿ ಇರುವಂತದ್ದೇ. ಚಿಕನ್ ಆಗಾದ್ರೆ ಚಿಕನ್ ಇರುತ್ತೆ, ಅಥವಾ ಫ್ರೈಡ್ ರೈಸ್ಗೆ ಚಿಕನ್ನೇ ಬೇಕಂತ ಇಲ್ಲ, ಎಗ್ ಇದ್ರು ಸಾಕು. ಸೊ ಲೆಟ್ ಸ್ಟಾರ್ಟ್. ಏನ್ ಫಸ್ಟ್ ಹಾಗಾದ್ರೆ? ಫಸ್ಟ್ ಆದ್ರೆ ಪ್ಯಾನ್ ಅಲ್ಲಿ ಸೊ ಒಂದು ಹಾಗಾದ್ರೆ ಪ್ಯಾನ್ ಇಟ್ಕೊಳ್ಳೋಣ ಅಲ್ವಾ? ಪ್ಯಾನಿಗೆ ಆಯಿಲ್ ಹಾಕೋದಲ್ವಾ? ಸೊ ನಮ್ಮ ಅಡುಗೆ ಮನೆಯಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ವಿಟಮಿನ್ A, D ಇರುವಂತಹ ಸೂಪರ್ ಆಯಿಲ್ ಇದು. ಎಷ್ಟು ಬೇಕು ಆಯಿಲ್? ಸಾಕಾ? ಫಸ್ಟ್ ಆಯಿಲ್ ಸ್ವಲ್ಪ ಹೀಟ್ ಆಗಿ ಬರುವಾಗ ಗಾರ್ಲಿಕ್ ಮತ್ತೆ ಜಿಂಜರ್ ಹಾಕಿ. ಫೈನ್. ಓಕೆ. ಈಗ ನೀವು ಮಾಡ್ತಾ ಇರೋದು ಚಿಕನ್ ಆ್ಯಂಡ್ ಎಗ್ ಫ್ರೈಡ್ ರೈಸ್ ಅಲ್ವಾ? ಸೊ ಆಕ್ಚುಲಿ ಫ್ರೈಡ್ ರೈಸ್ ಅಂತ ಹೇಳಿದ ತಕ್ಷಣ ಎನಿ ಕೈಂಡ್ ಮಾಡ್ಬೋದು. ವೆಜ್ ಮಾಡ್ಬೋದು, ಜಸ್ಟ್ ಚಿಕನ್ ಮಾಡ್ಬೋದು, ಎಗ್ ಮಾಡ್ಬೋದು. ಓಕೆ. ಪನ್ನೀರ್ ಬೇಕಾದ್ರೂ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು. ನಾನ್ ವೆಜ್ ತಿನ್ನೋದವರಿಗೆ ಖಾಲಿ ಪನ್ನೀರ್ ಹಾಕ್ಬೋದು, ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಬೋದು. ಜಸ್ಟ್ ಎಕ್ಸ್ಟ್ರಾ ಗಾರ್ಲಿಕ್ಸ್ ಆ್ಯಡ್ ಮಾಡಿ ಗಾರ್ಲಿಕ್ ಫ್ರೈಡ್ ರೈಸ್ ಮಾಡ್ಬೋದು. ಎಣ್ಣೆ ಬಿಸಿ ಹಾಕ್ಕೊಂಡು ಗಾರ್ಲಿಕ್ ಹಾಕೊಂಡ್ಬಿಟ್ಟು
ಸೊ ಬೆಳ್ಳುಳ್ಳಿ ಕೂಡ ಸಣ್ಣ ಸಣ್ಣ ಕಟ್ಟಿಂಗ್ಸ್ ಮಾಡಬೇಕಾಗುತ್ತೆ ಅಲ್ವಾ? ಜಸ್ಟ್ ಫ್ಲೇವರ್ಗಾಗಿ ಆ್ಯಡ್ ಮಾಡೋದು ಜಿಂಜರ್. ಓಕೆ. ನೆಕ್ಸ್ಟ್ ಅದು ಫ್ರೈ ಆಗೋತ್ತಿಗೆ ಎಗ್ ಒಂದು ಬೀಟ್ ಮಾಡಿ ಹಾಕೊಳ್ಬಿಡು. ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಸೊ ಸಾಧಾರಣ 1 ಬೌಲ್ ರೈಸಿಗೆ ಇಷ್ಟೆಲ್ಲ ಕ್ವಾಂಟಿಟೀಸ್ ಬೇಕಾಗುತ್ತೆ. 2 ಎಗ್ ಅಲ್ವಾ? 2 ಎಗ್ ಬೇಕಂತಿಲ್ಲ, ನಿಮ್ಮ ಪ್ರಿಫರೆನ್ಸಿಗೆ ಎಷ್ಟು ಬೇಕು. ಓಕೆ. ಸೊ ಅದು ಸ್ವಲ್ಪನೇ ಹಾಕ್ಲಿಕ್ಕಾ? 1.5 ಎಗ್ ಹಾಕಿದ್ರೆ ಓಕೆ ಓಕೆ. ಎಗ್ ಅನ್ನು ಫುಲ್ ಸ್ಕ್ರಾಂಬಲ್ ಮಾಡಿ. ಫೈನ್. ಸೊ ಮನೆಯಲ್ಲೆಲ್ಲ ಅಡುಗೆ ನೀವೇ ಮಾಡೋದು ದಾವೂದ್ ಮನೆಯಲ್ಲಿ? ಮೋಸ್ಟ್ಲಿ ಆಕ್ಚುಲಿ ನೀವು ಮಾಡುವಂತಹ ಬಿರಿಯಾನಿ ಮತ್ತು ಗೀ ರೈಸ್ ಅದೆಲ್ಲ ತುಂಬಾ ಚೆನ್ನಾಗುತ್ತೆ ಯಾಕಂದ್ರೆ ನಮ್ಮಂತಲ್ಲ, ಯಾರು ಕರೆಕ್ಟ್ ಕಲ್ತಿರ್ತಾರೆ. ಹೌದು. ಅಂಡ್ ಬಟ್ ನಿಮ್ಮಲ್ಲಿ ಸ್ಪೆಸಿಫಿಕ್ ಆಗಿ ನೀವು ಏನದು ಏನ್ ಹೇಳ್ತಾರೆ, ನಾವು ನೇಚರ್ ಅಂತ ಹೇಳ್ತಾರಲ್ಲ, ವೆರಿ ನೈಸ್, ವೆರಿ ನೈಸ್ ಅದು. ಸೊ ಇದೆಲ್ಲ ಈ ತರ ಕ್ರಶ್ ತರ ಮಾಡ್ಕೊಳ್ಳೋದು. ಇದಕ್ಕೆ ನೆಕ್ಸ್ಟ್ ಇನ್ನು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಫಸ್ಟ್ ಕ್ಯಾರೆಟ್ಸ್. ಸೊ ವೆಜಿಟೇಬಲ್ಸ್ ಎನಿಥಿಂಗ್ ನೀವು ಹಾಕೊಳ್ಳಬಹುದು. ನಿಮ್ಮ ಮಕ್ಕಳಿಗೆ ವೆಜಿಟೇಬಲ್ಸ್ ಯಾರು ತಿನ್ನಲ್ಲ, ಮೋಸ್ಟ್ಲಿ ಆಗಿ ಮಕ್ಕಳು ಯಾರು ಇಷ್ಟಪಡಲ್ಲ. ಅದಕ್ಕಾಗಿ ಈ ತರ ಐಟಮ್ಸ್ಗೆಲ್ಲ ಬೇಕಾದ ವೆಜಿಟೇಬಲ್ಸ್ ಹಾಕೊಂಡ್ಬಿಟ್ಟು ತಿನ್ನಿಸ್ಬೋದು. ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಆಗ್ತದೆ. ಓಕೆ. ರಾನೆಸ್ ಹೋಗ್ಬೇಕಂತ. ಅದೇ, ಬಟ್ ನಾವು ಕಟ್ಟಿಂಗ್ಸ್ ಮಾಡುವಾಗ ಅಂತೂ ಸಣ್ಣ ಸಣ್ಣ ಪೀಸಸ್ ತರ ಕಟ್ ಮಾಡ್ಬೇಕು. ಜಾಸ್ತಿಯಾಗಿ ನಾವೀಗ ಚೈನೀಸ್ ಫಾಸ್ಟ್ ಫುಡ್ಗೆ ಅಥವಾ ಡಾಬ್ ಅದಕ್ಕೆಲ್ಲ ಹೋದಾಗ ಅವರು ಆಲ್ರೆಡಿ ಪ್ರಿಪೇರ್ಡ್ ಮಾಡ್ಕೊಂಡು ಇಟ್ಟಿರ್ತಾರೆ. ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಫ್ರೈಡ್ ರೈಸ್ ಯಾವುದು ಚೈನೀಸ್ ಫುಡ್ ಅಂದ್ರೆ ಹಾಗೇನೆ ನಮ್ಮ ಕಟ್ಟಿಂಗ್ಗೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಜಸ್ಟ್ಗೆ ಇದಕ್ಕೆ ಮಿಕ್ಸಿಂಗ್ ಮಾತ್ರ. ಕರೆಕ್ಟ್. ಫ್ರೈಡ್ ರೈಸ್ ಅಂದ್ರು ಎಲ್ಲ ವೆಜಿಟೇಬಲ್ಸ್ ಆಗಿ ಮಿಕ್ಸಿಂಗ್, ನೂಡಲ್ಸ್ ಅಂದ್ರು ಸೇಮ್ ಅಲ್ವಾ? ಸೊ ಅದೆಲ್ಲ ಮೊದಲು ಪ್ರಿಪೇರ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ರೆ ಫಾಸ್ಟ್ ಆಗುತ್ತೆ. ನಮ್ಮ ಸಾಸಸ್ ಆ್ಯಡ್ ಮಾಡಿ. ಫಸ್ಟಾಗಿ ಸೋಯಾ ಸಾಸ್ ಒಂದು 2 ಟೇಬಲ್ ಸ್ಪೂನು. ರೈಸ್ ಹಾಕಿದ ಮೇಲೆ ಅದ್ರ ಮೇಲೆ ಆ್ಯಡ್ ಮಾಡಬೇಕಾಗುತ್ತೆ. ಫೈನ್. ಓಕೆ. ಗ್ರೀನ್ ಚಿಲ್ಲಿ ಸಾಸ್. ಓಕೆ. 1 ಟೇಬಲ್ ಸ್ಪೂನ್ ಸಾಕು. ಸೊ ಆಕ್ಚುಲಿ ಸಾಸಸ್ ಹಾಕಿದಾಗ ಅದರ ಕಲರ್ ಅಲ್ಲೂ ಟೆಕ್ಸ್ಚರ್ ಚೇಂಜ್ ಬರುತ್ತೆ, ಈವನ್ ಫ್ರೇಗ್ರೆಂಟ್ ಅಲ್ಲೂ ಚೇಂಜ್ ಇರುತ್ತೆ, ಟೇಸ್ಟ್ ಅಲ್ಲೂ ಬೇರೆ ಇರುತ್ತೆ ಅಲ್ವಾ? ಚಿಕನ್ ಆಲ್ರೆಡಿ ಬೇಕಾದ ಚಿಕನ್. ಸೊ ಅಂದ್ರೆ ಜಾಸ್ತಿಯಾಗಿ ಚಿಕನ್ಸ್ ಅಲ್ಲಿ ಕೆಲವೊಮ್ಮೆ ತೆಗೆದಿಟ್ಟಿರ್ತಾರೆ ಅಲ್ವಾ? ಅಂದ್ರೆ ಹೀಗೆ ತಿನ್ಲಿಕ್ಕೆ ಇಷ್ಟ ಆಗೋದನ್ನು ಸ್ವಲ್ಪ ಕ್ರೇಪ್ ತರ ಮಾಡಿ ಇಡ್ಬೋದು ಅಲ್ವಾ? ಶ್ರೆಡೆಡ್ ಚಿಕನ್ ಹಾಕಿ. ರೈಸ್ ಆ್ಯಡ್ ಮಾಡ್ಕೊಳ್ಳುವ. ಆಲ್ರೆಡಿ ಬೇಕ್ಡ್ ರೈಸ್. ಸೊ ಫುಡ್ ಅನ್ನು ಯಾರು ವೇಸ್ಟ್ ಮಾಡದೆ ಅನ್ನ ಉಳಿದಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಇಟ್ಸ್ ಯುನೀಕ್ ಅಂಡ್ ಟೇಸ್ಟಿ ಫುಡ್ ಇರುತ್ತೆ. ಅದಕ್ಕೆ ಜಸ್ಟ್ ಕಲರ್ ಬರ್ಲಿಕ್ಕೆ ಒಂದು ಮೇಲೆಗೆ 1-2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿದ್ರೆ ಓಕೆ. ಓಕೆ. ಪೆಪ್ಪರ್ ಸಿಗ್ಬೋದು. ಪೆಪ್ಪರ್. ಓಕೆ. ಸೊ ದಿಸ್ ಇಸ್ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ಓಕೆ. ಸೊ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಒಳ್ಳೆ ಟೇಸ್ಟು ಇದೆ. ಸಾಕ? ಆ್ಯಂಡ್ ನಿಯರ್ಲಿ 40 ಇಯರ್ಸ್ ಇಂದ ಇದರ ಒಂದು ಹಿಸ್ಟ್ರಿ ಇದೆ. ಸಾಕಲ್ಲ? ಸಾಕು. ಜಸ್ಟ್ ನಾವು ರೈಸ್ಗೆ ಆಲ್ರೆಡಿ ಸಾಲ್ಟ್ ಹಾಕಿದ್ದೇವೆ, ಅದಕ್ಕಾಗಿ ಒಂದು ಸ್ವಲ್ಪ ಒಂದು ಪಿಂಚ್ ಸಾಲ್ಟ್ ಸಾಕಾಗುತ್ತೆ. ಪಿಂಚ್ ಜಸ್ಟ್ ಟೇಸ್ಟ್ಗೋಸ್ಕರ. ಸೊ ಬೇಕಾಗುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆಯ್ತು. ಅಂಡ್ ನೀವು ಹೇಳ್ದಾಗೇನೆ, ಯಾಕಂದ್ರೆ ಎಲ್ಲರೂ ಆಲ್ರೆಡಿ ಪ್ರಿಪೇರ್ಡ್ ಇರುತ್ತೆ. ಮಿಕ್ಸಿಂಗ್ ಮಾತ್ರ. ಅನ್ನ ಬೆಂದಿರುತ್ತೆ, ಚಿಕನ್ ಬೆಂದಿರುತ್ತೆ, ವೆಜಿಟೇಬಲ್ಸ್ ಬೇಗ ಬೇಯುತ್ತೆ.
ಮತ್ತು ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಫ್ರೈಡ್ ರೈಸ್ ಇದ್ದು ಎಲ್ಲ ಕಡೆ ಹೋದರೆ ಹಾಕ್ತಾರೆ ನಮ್ಮ ಸ್ಪ್ರಿಂಗ್ ಆನಿಯನ್ಸ್ ಅಂತ. ಸ್ಪ್ರಿಂಗ್ ಆನಿಯನ್, ಎಸ್. ಸೊ ಜಾಸ್ತಿಯಾಗಿ ಇಂಥದ್ದು ಐಟಮ್ ಮಾಡುವಾಗ ಕೆಲವೊಬ್ಬರಿಗೆ ಥಿಂಕಿಂಗ್ ಇರುತ್ತೆ, ಓಕೆ ಇದು ಮಾಡಿದ ನಂತರ ಕ್ಲೀನಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ. ಸೊ ಇದೆಲ್ಲ ನೀಟಾಗಿ ಹೋಗುತ್ತೆ. ಇನ್ ಕೇಸ್ ಕ್ಲೀನಿಂಗ್ ಪರ್ಪಸ್ ಇದ್ರೂ ಕೂಡ ಒಂದು ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ ಬಂದಿದೆ, ದಟ್ ಇಸ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಅಂತ ಹೇಳಿ. ಸೊ ಕ್ಲೀನಿಂಗ್ ಪರ್ಪಸ್ಗೆ, ಕಿಚನ್ ಕ್ಲೀನಿಗೆ, ಫ್ಲೋರ್ ಕ್ಲೀನಿಗೆ ಎಲ್ಲದಕ್ಕೂ ಯೂಸ್ ಬೀಳುತ್ತೆ. ಸೊ ದಟ್ಸ್ ವಾಟ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಅಂತ ಹೇಳಿ. ಫ್ರೈಡ್ ರೈಸ್ ಆಲ್ಮೋಸ್ಟ್ ರೆಡಿ ಆಯಿತು. ಆಯ್ತಾ? ರೆಡಿಯಾ? ರೆಡಿ. ಸೊ ಗ್ಯಾಸ್ ಆಫ್ ಮಾಡೋಲ್ಲ? ಎಸ್, ಡನ್. ಬಿಸಿ ಬಿಸಿ ಆದ ಫ್ರೈಡ್ ರೈಸ್ ರೆಡಿ ಅಲ್ವಾ? ಎಸ್. ಸೊ ಇಬ್ರು ಆಮೇಲೆ ನಾವು ಟೇಸ್ಟ್ ನೋಡು. ಓಕೆ, ಎಸ್. ಸೊ ವೀಕ್ಷಕರೇ, ಬಿಸಿ ಆದಂತಹ ಫ್ರೈಡ್ ರೈಸ್ ಮಾಡಿ ಕೊಟ್ಟಿದ್ದಾರೆ ದಾವೂದ್ ಅವರು. ತುಂಬಾನೇ ನೀಟಾಗಿ ಮನೆಯಲ್ಲೇ ಮಾಡಿದಂತಹ ರುಚಿ ಅಂತೂ ಖಂಡಿತ ಕೊಡುತ್ತೆ ಅಂತ ನೋಡುವಾಗಲೇ ಗೊತ್ತಾಗುತ್ತೆ. ಸೊ ದಿಢೀರ್ ಫ್ರೈಡ್ ರೈಸ್ ಯಾವ ರೀತಿ ಮಾಡ್ಕೊಳ್ಬೇಕು ನೋಡ್ಕೊಂಡು ಬನ್ನಿ. ಫ್ರೈಡ್ ರೈಸ್ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹುರಿಯಿರಿ. ನಂತರ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿ ಬೀಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸಿ ಸ್ಕ್ರಾಂಬಲ್ ತಯಾರಿಸಿ. ಆನಂತರ ಹೆಚ್ಚಿದ ಕ್ಯಾರೆಟ್, ಕ್ಯಾಪ್ಸಿಕಮ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಕಿ ಹುರಿಯಿರಿ. ಬಳಿಕ ಬೇಯಿಸಿದ ಕೋಳಿ ಮಾಂಸದ ಪುಡಿಯನ್ನು ಹಾಗೂ ಬೆಳ್ತಿಗೆ ಅನ್ನ, ಅರುಣ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸಾಸ್ ಎಲ್ಲ ಚೆನ್ನಾಗಿ ಬೆರೆಯುವವರೆಗೂ ಬೆರೆಸುತ್ತಾ ಬೇಯಿಸಿ. ಕೊನೆಯಲ್ಲಿ ಈರುಳ್ಳಿ ದಂಟನ್ನು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯ್ತು. ಸೊ ನೆಕ್ಸ್ಟ್ ಚಿಕನ್ ಗಾರ್ಲಿಕ್ ಅಲ್ಲಿ ಏನೋ ಒಂದು ಸ್ಪೆಷಲ್ ಆದಂತಹ ರೆಸಿಪಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ಆ ಎಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡಿಕೊಳ್ಳುವಷ್ಟರಲ್ಲಿ ನಾವೊಂದು ತಗೊಳ್ಳುವ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಎಲ್ಲರ ಮನೆಯಲ್ಲೂ ಎಲ್ರಿಗೂ ಅಚ್ಚುಮೆಚ್ಚಿನ ಕುಚಲಕ್ಕಿ ಅಂತ ಹೇಳ್ತಾರೆ. ಅದರ ಜೊತೆಗೆ ರೈಸ್ ಜೊತೆಗೆ ಚೆನ್ನಾಗಿರುವಂತಹ ಆಹಾರ ಪದಾರ್ಥಗಳಾಗಬೇಕಾದ್ರೆ ಬೆಸ್ಟ್ ಅಂಡ್ ದ ಫಾರ್ಮೋಸ್ಟ್ ಮಸಾಲ ಅಂತ ಹೇಳಿದ್ರೆ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. 40 ವರ್ಷಗಳಿಂದ ಎಲ್ರಿಗೂ ಕೂಡ ಎಲ್ಲರ ಮನೆಯಲ್ಲೂ ಯೂಸ್ ಆಗ್ತಾ ಇಷ್ಟಪಟ್ಟಂತಹ ಮಸಾಲೆಗಳ ಮಹಾರಾಜ ಅಂತ ಹೇಳ್ತಾರೆ. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪೋಸ್ಟ್ ಮ್ಯಾನ್ ತೂರ್ ದಾಲ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಹಾನ್ಬಾಲ್ ಚಿಕ್ಕೀಸ್ ಗಳಲ್ಲೂ ಕೂಡ ಹೊಸತಾದಂತಹ ಇನ್ವೆನ್ಷನ್, ಹೊಸತಾದಂತಹ ಫ್ಲೇವರ್ಡ್ ಬಂದಿರುವಂತಹ ಹಾನ್ಬಾಲ್ ಚಿಕ್ಕೀಸ್, ಕಾಮತ್ ಟೀ ಅಂಡ್ ನಿಮ್ಗೆ ಗೊತ್ತಿದೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂಡ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ಗಾರ್ಲಿಕ್ ಚಿಕನ್ ಸಮಥಿಂಗ್ ಒಂದು ಉದ್ದ ಹೆಸರು ಹೇಳಿದ್ದಾರೆ, ಬಟ್ ಯಾವ ರೀತಿ ಪ್ರಿಪರೇಷನ್ ಆಗುತ್ತೆ, ಏನೆಲ್ಲ ಮಾಡ್ತಾರೆ ಬನ್ನಿ ಕೇಳುವ. ಎಸ್ ದಾವೂದ್, ಸೊ ನೆಕ್ಸ್ಟ್ ರೆಸಿಪಿ ಏನ್ ಹೇಳಿದ್ರಿ ನೀವು? ರೆಸಿಪಿ ಏನಂದ್ರೆ ಬಟರ್ ಗಾರ್ಲಿಕ್ ಚಿಕನ್ ಅಂತ. ಓಕೆ, ಬಟರ್ ಗಾರ್ಲಿಕ್ ಚಿಕನ್. ಎಸ್. ಸೊ ಇಟ್ಸ್ ಅ ನಾನ್ ವೆಜ್ ಐಟಮ್ ಅಲ್ವಾ? ನಾನ್ ವೆಜ್ ಐಟಮ್. ಓಕೆ, ಸ್ಟಾರ್ಟ್ ಮಾಡುವ. ಏನು ಫಸ್ಟ್ ಚಿಕನ್ ಮ್ಯಾರಿನೇಷನ್ ಆಗಬೇಕು. ಸೊ ಬಟರ್ ಚಿಕನ್ ಅಂತ ಒಂದು ಸಪರೇಟ್ ಬರುತ್ತೆ, ಗಾರ್ಲಿಕ್ ಚಿಕನ್ ಅಂತ ಸಪರೇಟ್ ಬರುತ್ತೆ ಅಲ್ವಾ? ಇದು ಇಟ್ಸ್ ಅ ಕಾಂಬಿನೇಷನ್, ಎರಡರದ್ದು ಕಾಂಬಿನೇಷನ್. ಓಕೆ. ಜಸ್ಟ್ ನೆಕ್ಸ್ಟ್ ಮ್ಯಾರಿನೇಷನ್ಗೆ ಲೆಮನ್ ಹಾಕಲ್ವಾ? ಓಕೆ. ಸೊ ಒಂದು ಅರ್ಧ ಲಿಂಬೆ ಸಾಕಾಗುತ್ತಲ್ಲ? ಅರ್ಧ ಬೇಕಂತಿಲ್ಲ, ಅರ್ಧ ಹಾಫ್ ಸಾಕಾದ್ರದ್ದು. ಓಕೆ. ನೆಕ್ಸ್ಟ್ ಸಾಲ್ಟ್, ಪೆಪ್ಪರ್ ಪೌಡರ್. ಓಕೆ, ಪೆಪ್ಪರ್ ಪೌಡರ್ ಬೇಕಾಗುತ್ತೆ. ಸೊ ಅರುಣಾದವರ ಕರಿಮೆಣಸಿನ ಹುಡಿ. ಓಕೆ. ನೆಕ್ಸ್ಟ್ ನಮಗೆ ಎಗ್ಸ್, ಬೀಟನ್ ಎಗ್. ಮಸಾಲ ಕ್ಲೀನ್ ಇಟ್ಕೊಳ್ತಿದ್ದು. ಸೊ ಒಂದು ಎಗ್ ಸಾಕಾಗುತ್ತಾ ಅಥವಾ ಹಾಫ್ ಎಗ್ ಸಾಕಾಗುತ್ತೆ? ಒಂದು 2 ಮೆಂಬರ್ಸ್ಗೆ ಮಾಡಬೇಕು. ನೆಕ್ಸ್ಟ್ ಕಾರ್ನ್ಫ್ಲವರ್. ಓಕೆ. ಒಂದು 2.5-3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್. ಓಕೆ. ಮಿಕ್ಸ್ ಮಾಡ್ಕೊಳ್ಳಿ.
ಸೊ ಇದು ಹಾಗಾದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕಿರೋದಾ? ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಇಡುವನಾ? ಹಾಂ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ. ಸೊ ಯಾವುದೇ ಫ್ಯಾಟ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ. ಸೊ ದಿ ಬೆಸ್ಟ್ ಆಯಿಲ್ ಇದು. ಮ್ಯಾರಿನೇಷನ್ ಆಯಿತು, ಫ್ರೈ ಮಾಡ್ಕೊಳ್ಳಿ. ಓಕೆ. ಸೊ ಇದನ್ನೆಲ್ಲ ಫಸ್ಟ್ ಡೀಪ್ ಫ್ರೈ ಮಾಡ್ಕೊಳ್ಳಿ. ಎಸ್. ಯಾವಾಗಲೂ ಒಂದು ಡೀಪ್ ಫ್ರೈ ಮಾಡುವಾಗ ಯಾವುದಾದ್ರೂ ಮ್ಯಾರಿನೇಷನ್ ಮಾಡಿ ಇಲ್ಲಾಂದ್ರೆ ಕೋಟಿಂಗ್ ಮಾಡಿ ಯಾವಾಗಲೂ ಡೀಪ್ ಫ್ರೈ ಮಾಡುವಾಗ ಆಯಿಲ್ಗೆ ಹಾಕದ ತಕ್ಷಣ ಮುಟ್ಬಾರ್ದು ಅದು ಯಾವುದಾದ್ರೂ. ನನ್ಗೆ ಅದು ಅಭ್ಯಾಸ ಇದೆ. ಸೊ ಜಾಸ್ತಿಯಾಗಿ ಹಾಕಿದ ತಕ್ಷಣ ಇದು ಹಾಕೊಂಡು ತಿರ್ಗಾಡಿಸುದು ನಾನು. ಯಾವತ್ತೂ ಮಾಡಬಾರ್ದು. ಒಂದು ಮಿನಿಮಮ್ 40 ಸೆಕೆಂಡ್ಸ್ ಟು 1 ಮಿನಿಟ್ ಬಿಡಬೇಕು, ಹಾಗಾದ್ರೆ ಶೇಪ್ ಹಿಡ್ಕೊಳ್ಳುತ್ತೆ ಅದು. ಓಕೆ ಓಕೆ ಓಕೆ. ಸೊ ಅದು ಹಾಕಿದ ತಕ್ಷಣ ಹಾಗಾದ್ರೆ ಅದನ್ನು ತಿರುಗಿಸಬಾರ್ದು, ಅವಸರ ಮಾಡಬಾರ್ದು ಅಲ್ವಾ? ಸೊ ಈಗ ಅದು ಕರೆಕ್ಟ್ ಆಗಿ ಶೇಪ್ ಇಟ್ಕೊಳ್ತಲ್ವಾ? ಯಾಕಂದ್ರೆ ಹೇಳಿದೆ ಜಾಸ್ತಿಯಾಗಿ 2-3 ಸಲ ಗೆಸ್ಟ್ನವರು ನಾನು ಇಮಿಡಿಯೇಟ್ಲಿ ಸ್ಪೂನ್ ಹಾಕ್ಲಿ ಮುಟ್ಬೇಡಿ ಅಂತ ಹೇಳಿದ್ದು ಇದೆ. ಮತ್ತೆ ಒಮ್ಮೊಮ್ಮೆ ಹೀಗಾಯ್ತಲ್ಲ ಅಂತ ಹೇಳಿದ್ದು ಇದೆ. ಯಾಕಂದ್ರೆ ಕೆಲವೊಮ್ಮೆ ಡಿಶಸ್ಗಳು ಇದ್ರು ನಾನ್ ಮಾಡುವಂತ ಕೆಲವು ಕಿತಾಪತಿಗೆಲ್ಲ ಹಾಳಾಗ್ತದೆ ಒಮ್ಮೊಮ್ಮೆ. ಸಣ್ಣ ಸಣ್ಣ ಮಿಸ್ಟೇಕ್ ಅಲ್ವಾ? ತುಂಬಾ ಡಿಫರೆನ್ಸ್ ಬರುತ್ತೆ. ಹೌದು, ಕರೆಕ್ಟ್. ಬಟ್ ಚೆನ್ನಾಗಿ ಬರುತ್ತೆ, ಫೈನಲಿ ಚೆನ್ನಾಗಿ ಬರುತ್ತೆ ಅದು. ಜಸ್ಟ್ ಒಂದು ಶೇಪ್ ಇಟ್ಕೊಳ್ಳೋ ತನಕ ಮಾತ್ರ ಟೈಮ್ ಕೊಡಬೇಕು. ಓಕೆ. ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ. ನಮ್ಮ ಸಾಸಿಗೆ ಪ್ಯಾನ್ ರೆಡಿ ಮಾಡ್ಕೊಳ್ಳುವ. ಓಕೆ. ಇಲ್ಲಾಂದ್ರೆ ಕಡಾಯಿ. ಸೊ ಅದನ್ನು ಈ ಕಡೆಗೆ ಶಿಫ್ಟ್ ಮಾಡುವ. ಸೊ ಇದಿಲ್ಲಿ ಆಗ್ತಾ ಇರಲಿ. ಇದನ್ನು ಇಲ್ಲಿ ಬಾ. ಇದಕ್ಕೆ ಪ್ಯಾನ್ ಒಂದು ಸ್ವಲ್ಪ ಹೀಟ್ ಆಗಲಿ, ಬಟರ್ ಹಾಕೊಂಡ್ಬಿಡು. ಓಕೆ. ಸೊ ಅದು ಈಗ ನಾನು ತಿರ್ಗಾಡಿಸ್ಲಿಯಾ? ಓಕೆ. ಯಾಕಂತ ಹೇಳಿದ್ರೆ ಈ ಒಂದು ಇಶ್ಯೂ ಅಲ್ಲಿ ನಂಗೆ ಭಾರಿ ಒಂದು ಹೆದರಿಕೆ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಹಾಳಾಗ್ಬಿಟ್ರೆ ಅದು ಅಲ್ವಾ? ಯಾಕಂದ್ರೆ ಯಾವುದೇ ಫುಡ್ ಟೇಸ್ಟ್ ಚೆನ್ನಾಗಿರ್ಬೇಕು, ಅದರ ಅರೋಮಾನು ಚೆನ್ನಾಗಿ ಬರ್ಬೇಕು, ಆ್ಯಂಡ್ ಲುಕ್ ವೈಸು ಚೆನ್ನಾಗಿರ್ಬೇಕು. ಅದು ಅಟ್ರಾಕ್ಟ್ ಮಾಡ್ತಾ ಇರ್ಬೇಕಲ್ವಾ? ಬಟರ್ ಹಾಕೊಂಡ್ಬಿಡು. ನಂಗಂತ ಅನಿಸ್ತಪ್ಪ, ಹುಡುಗರೆಲ್ಲ ಇಷ್ಟೆಲ್ಲ ಒಂದು ವಿಷಯ ತಿಳ್ಕೊಂಡಿದಾರಲ್ಲ ಅಂತ ಹೇಳಿ. ನಾನು ಇಷ್ಟು ಟೇಸ್ಟ್ ನೋಡಿದ್ದು ಇಂಥ ವಿಷಯಗಳು ನನ್ಗೆ ಯಾಕೆ ಹೊಳಿಲಿಲ್ಲ ಅಂತ ಹೇಳಿ. ಎಲ್ಲ ಕ್ರೆಡಿಟ್ಸ್ ಹೋಗೋದು ನನ್ನ ಫೇವ್ರೆಟ್ ಶೆಫ್ ರಣವೀರ್ ಬ್ರಾ. ವಾವ್, ಸೂಪರ್. ಅವರು ಕಲಿಸಿಕೊಡ್ತಾರಲ್ಲ. ಸೊ ಟೇಸ್ಟ್ ಅಲ್ಲಿ ನಾನು ಎಕ್ಸ್ಪರ್ಟ್, ಟೇಸ್ಟ್ ಚೆನ್ನಾಗಿ ನೋಡ್ತೇನೆ. ಬಟ್ ಅಡುಗೆ ಕೆಲವೊಂದು ಪ್ರಾಸೆಸ್ಗಳಲ್ಲಿ ಸ್ವಲ್ಪ ಹಿಂದೆ. ಬಟ್ ಕಲಿತಾ ಇದ್ದೇನೆ, ನೋಡೋ ಏನಾಗುತ್ತೆ ಅಂತ ಹೇಳಿ. ಬಟ್ ವೆರಿ ನೈಸ್. ಸೊ ಹುಡುಗಿಯರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಆ್ಯಂಡ್ ಹುಡುಗರು ಇಷ್ಟೆಲ್ಲ ನಾಲೆಜ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ವೆರಿ ನೈಸ್, ವೆರಿ ಗ್ರೇಟ್. ಗಾರ್ಲಿಕ್ ಹಾಕೊಂಡ್ಬಿಡೋಣ. ಡಿಶ್ ಮಾಡೋ ಗಾರ್ಲಿಕ್ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಓಕೆ. ಯಾಕಂದ್ರೆ ನೇಮ್ ಓನ್ಲಿ ಇನಿಷಿಯೇಟೆಡ್ ಅಲ್ಲ? ನೇಮ್ ಇನಿಷಿಯೇಟೆಡ್. ಅಂಡ್ ಸಣ್ಣ ಸಣ್ಣ ಚಾಪ್ ಮಾಡಿದ್ದೀರಾ? ತುಂಬಾ ಸಣ್ಣ ಚಾಪ್ ಮಾಡಬೇಕು. ಎಲ್ಲಿ ತನಕ ಅಂತ ಹೇಳಿದ್ರೆ ನಂಗೆ ಈ ರೀತಿ ಕಟ್ಟಿಂಗ್ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ. ಮಾಡಿದ್ರೆ ಒಂದು 3 ಕಟ್ ಮಾಡೋದು ಅಷ್ಟೇ. ಗಾರ್ಲಿಕ್ ಆರಾಮ್ಸೆ ಕಟ್ ಮಾಡ್ಬೋದು. ಜಾಗ್ರತೆಯಾಗಿರ್ಬೇಕು ಅಷ್ಟೇ. ನೈಫ್ ಸ್ಕಿಲ್ಸ್ ಅಲ್ಲಿ. ಅಂಡ್ ಪೇಷನ್ಸ್ ಕೂಡ ಬೇಕು. ಪೇಷನ್ಸ್ ಸ್ವಲ್ಪ ಜಸ್ಟ್ ಟೇಸ್ಟ್ಗಾಗಿ, ಆ ಫ್ರೇಗ್ರೆನ್ಸ್ಗಾಗಿ ಜಿಂಜರ್. ಓಕೆ. ಫೈನ್ಲಿ ಚಾಪ್ಡ್. ಓಕೆನಾ? ಚಿಲ್ಲೀಸ್ ಆಡ್ಕೊಂಡು ಮಾಡೋದು. ಓಕೆ. ಸೊ ಹಾಗಾದ್ರೆ ನಿಮ್ಮ ನೆಕ್ಸ್ಟ್ ಪ್ಲಾನ್ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ಹೇಳಿ. ಓಕೆ. ಏನ್ ನಿಮ್ದು ಡ್ರೀಮ್ ಏನೀಗ ಈ ಒಂದು ಫುಡ್ ಸೆಕ್ಟರ್ ಅಲ್ಲಿ ಅಥವಾ ಹೋಟೆಲ್ ಹಾಸ್ಪಿಟಾಲಿಟಿಯಲ್ಲಿ? ಹಾಸ್ಪಿಟಾಲಿಟಿಯಲ್ಲಿ ನಮ್ಮ ಫೇವ್ರೆಟ್ ಶೆಫ್ ರಣವೀರ್ ಬ್ರಾರ್ ಅವರು 25 ಇಯರ್ಸ್ ಅಲ್ಲಿ ಅವರು ಎಕ್ಸಿಕ್ಯೂಟಿವ್ ಶೆಫ್ ಆಗಿದ್ದಾರೆ. ಅವರಿಗಿಂತ ಅಟ್ ಲೀಸ್ಟ್ 1 ಡೇ ಬಿಫೋರ್ ಆದ್ರೂ ಎಕ್ಸಿಕ್ಯೂಟಿವ್ ಶೆಫ್ ಆಗಬೇಕು. ಎನಿಹೌ ಆಗಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ನೀವು ಇದು ಆದ ತಕ್ಷಣ, ಇನ್ ಕೇಸ್ ನಿಮ್ ಡ್ರೀಮ್ ಅಚೀವ್ ಆದ ತಕ್ಷಣ, ನೀವು ಮಾಡಿದಂತಹ ಒಂದು ಬೆಸ್ಟ್ ಫುಡ್ ಅನ್ನು ಮತ್ತೊಮ್ಮೆ ಬಂದು ನಮ್ಮ ರುಚಿಯಲ್ಲಿ ಮಾಡ್ಬೇಕು ನೀವು. ಶೋರ್. ಓಕೆ. ನನಗೆ ಫಸ್ಟ್ ಕುಕ್ಕಿಂಗ್ ಅಲ್ಲಿ ಒಂದು ದೊಡ್ಡ ಸ್ಟೇಜ್ ಕೊಟ್ಟದಂದ್ರೆ ನಮ್ಮ ರುಚಿ. ವಾವ್, ವೆರಿ ನೈಸ್, ವೆರಿ ನೈಸ್. ನಮ್ಮ ರುಚಿ ಎಷ್ಟೋ ವರ್ಷಗಳಿಂದ ಎಷ್ಟೋ ಗೆಸ್ಟ್ನವ್ರು ಬಂದು ಎಷ್ಟೋ ಅಡುಗೆಗಳನ್ನು ಪರಿಚಯ ಮಾಡಿ ಕೊಟ್ಟಿದೆ ಜನರಿಗೆ. ಫ್ರೈ ಆಗಿದೆ, ತೆಗೆಯುವುದಾ? ಹಾಗಾದ್ರೆ ಗ್ಯಾಸ್ ಆಫ್ ಮಾಡ್ಲಿಯಾ? ಈ ರೀತಿ ಕಲರ್ ಬರುತ್ತೆ ಹಾಗಾದ್ರೆ. ಲೈಟ್ ಗೋಲ್ಡನ್ ಬ್ರೌನ್. ಅದಕ್ಕೆ ನಾವು ಸಾಸಸ್ ಆ್ಯಡ್ ಮಾಡ್ಕೊಡ್ತೀವಿ. ಓಕೆ. ಸೋಯಾ ಸಾಸು,
2 ಟೇಬಲ್ ಸ್ಪೂನ್. ಓಕೆ. ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ ಸಾಸ್. ಓಕೆ. ಅದು ಹಾಟ್ ಸಾಸ್ ಅಂತಲೂ ಕರೀತಾರೆ, ರೆಡ್ ಚಿಲ್ಲಿ ಸಾಸ್ ಅಂತಲೂ ಕರೀತಾರೆ. ಓಕೆ. ಸೊ ಇದಕ್ಕೆಲ್ಲ ಸ್ವಲ್ಪ ಇನಿಷಿಯಲಿ ಸಾಸಸ್ಗಳು ಸ್ವಲ್ಪ ಮೇಜರ್ ಆಗಿದೆ. ಇದರದ್ದು ಸ್ಪೈಸಿನೆಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ, ಫುಡ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಶುಗರ್ ಬೇಕು. ಶುಗರ್ ಬೇಕಾ? ಸೊ ಇದು ಸ್ಪೈಸಿನೆಸ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ. ಪಿಂಚಿಗೆ ಅಷ್ಟು. ಓಕೆ. ಅದರ ಜೊತೆನೆ ಸಾಲ್ಟ್. ಓಕೆ. ಸಾಲ್ಟ್ ಜಾಸ್ತಿ ಹಾಕ್ಬೇಡಿ, ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ಇದೆ. ನಮ್ಮ ಸಾಸಸ್ ರೆಡಿ ಆಯ್ತು, ಜಸ್ಟ್ ಚಿಕನ್ ಹಾಕೊಂಡ್ಬಿಡು. ಚಿಕನ್ ಹಾಕೋದಾ? ಸೊ ಹಾಕ್ಲಿಯಾ? ಸೊ ಇನ್ನು ಅದ್ರ ಜೊತೆ ಬ್ಲೆಂಡ್ ಮಾಡ್ತಾ ಹೋಗೋದು. ಹಾಂ ಅಷ್ಟೇ, ಜಸ್ಟ್ ಒಂದು ಮಿಕ್ಸಿಂಗ್ ಅಷ್ಟೇ. ಹಾಂ. ಆ್ಯಕ್ಚುಲಿ ಇದು ತುಂಬ ಫಾಸ್ಟ್ ಆಗುತ್ತೆ ಆ್ಯಂಡ್ ಈಸಿ ಕೂಡ ಇದೆ ಅಲ್ವಾ? ಈಸಿ ಇದೆ. ಕರೆಕ್ಟ್. ಸೊ ಅದು ನಾವು ಮಸಾಲ ಮಾಡಬೇಕು, ಗ್ರೈಂಡ್ ಮಾಡಬೇಕು, ಅದೆಲ್ಲ ಏನೂ ಇರಲ್ಲ. ಲಾಸ್ಟಲ್ಲಿ ಗಾರ್ನಿಷ್ ಹಾಕ್ಲಿಕ್ಕೆ ಸ್ಪ್ರಿಂಗ್ ಆನಿಯನ್ಸ್. ಓಕೆ. ನಮ್ಮ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ರೆಡಿ ಆಯ್ತಾ? ಎಸ್. ಹಾಗಾದ್ರೆ ಗ್ಯಾಸ್ ಆಫ್ ಮಾಡೋದು. ಡನ್. ಓಕೆ. ವೆರಿ ಗುಡ್. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ಲಿಕ್ಕಂತೂ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಒಮ್ಮೆ ಟೇಸ್ಟ್ ನೋಡುವ ಅಂತ ಅನಿಸ್ತಾ ಇದೆ, ಆ ರೀತಿ. ದಟ್ ಈಸ್ ಅ ಫೀಲ್ ಆಫ್ ಅಟ್ರಾಕ್ಷನ್. ನಮ್ಮ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಎಸ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ವೆರಿ ನೈಸ್. ವೀಕ್ಷಕರೇ, ಬಟರ್ ಗಾರ್ಲಿಕ್ ಚಿಕನ್ ಫಾಸ್ಟ್ ಆಗುತ್ತೆ ಆ್ಯಂಡ್ ಹೊಸತಾಗಿದೆ. ಸೊ ಚಿಕನಲ್ಲಿ ಸಮಥಿಂಗ್ ಸ್ಪೆಷಲ್ ಆಗಿ ಹೊಸತಾಗಿ ಏನಾದರೂ ಟ್ರೈ ಮಾಡಬೇಕಂತ ಹೇಳಿದರೆ ಬಟರ್ ಗಾರ್ಲಿಕ್ ಚಿಕನನ್ನು ನೀವು ಮಾಡ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಬಟರ್ ಗಾರ್ಲಿಕ್ ಚಿಕನ್ ತಯಾರಿಸೋ ವಿಧಾನ. ಮೊದಲು ಕೋಳಿ ಮಾಂಸಕ್ಕೆ 1 ಚಮಚ ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಕರಿಮೆಣಸು ಪುಡಿ, ಮೊಟ್ಟೆ, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಯಲು ಇಡಿ. ನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಕರಗಿಸಿಕೊಂಡು ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸನ್ನು ಹುರಿದು 2 ಚಮಚ ಸೋಯಾ ಸಾಸ್, 2 ಚಮಚ ಗ್ರೀನ್ ಚಿಲ್ಲಿ ಸಾಸ್, 1 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್, ಚಿಟಕಿ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಸಾಸ್ ಚೆನ್ನಾಗಿ ಬೆರೆತ ನಂತರ ಮೇಲಿನಿಂದ ಈರುಳ್ಳಿ ದಂಟನ್ನು ಉದುರಿಸಿ. ಈಗ ರುಚಿಕರವಾದ ಬಾಯಲ್ಲಿ ನೀರೂರಿಸುವ ಬಟರ್ ಗಾರ್ಲಿಕ್ ಚಿಕನ್ ಸವಿಯಲು ಬಲು ಚೆನ್ನ. ಎಸ್ ದಾವದ್. ಸೊ ಫೈನಲಿ ನೀನು ಮಾಡಿಕೊಟ್ಟಂತಹ 2 ರೆಸಿಪೀಸ್ಗಳು ರೆಡಿ ಇದೆ ಆ್ಯಂಡ್ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ ಟೇಸ್ಟ್ ನೋಡಲಿಕ್ಕೆ ಅಲ್ವಾ? ಸೊ ಟೇಸ್ಟ್ ನೋಡುವಾಗಾದ್ರೆ. ಎಸ್. ಸೊ ಫಸ್ಟ್ ಫ್ರೈಡ್ ರೈಸ್ ಮಾಡಿ ಕೊಟ್ಟಿದ್ರಿ, ತಗೊಳ್ಳಿ ನೀವು ಕೂಡ. ಸೊ ಬೈ ಲುಕ್ ವೈಸ್ ಆ್ಯಂಡ್ ದ ಅರೋಮಾ ಸೂಪರ್ ಆಗಿ ಬರ್ತಾ ಇದೆ. ವೆರಿ ನೈಸ್. ಥ್ಯಾಂಕ್ ಯು. ಸೊ ತುಂಬ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ, ಚೆನ್ನಾಗಿದೆ. ನನಗನ್ನಿಸುತ್ತೆ 1 ಪ್ಲೇಟ್ 2 ಪ್ಲೇಟ್ ಕೂಡ ತಿನ್ಬೋದು, ಅಷ್ಟೊಂದು ಹೆವಿ ಅನಿಸಲ್ಲ ಅಲ್ವಾ? ಆ್ಯಂಡ್ ದಿಸ್ ಇಸ್ ಒನ್. ಸೊ ಬೈ ಲುಕ್ ವೈಸ್ ನನಗೆ ತುಂಬ ಅಟ್ರಾಕ್ಟ್ ಮಾಡ್ತಾ ಇತ್ತು ಆಗೋದ್ರಿಂದ. ಸೊ ಟೇಸ್ಟ್ ನೋಡು, ತಗೊಳ್ಳಿ. ಓಕೆ. ಸೊ ಬಟರ್ ಗಾರ್ಲಿಕ್ ಚಿಕನ್ ಆಸಮ್, ಸೂಪರ್ ಟೇಸ್ಟ್. ಖಾರ ಪ್ಲಸ್ ಹುಳಿ ಪ್ಲಸ್ ಆ ಎಲ್ಲ ಸಾಸಸ್ಗಳು ಆ್ಯಂಡ್ ದಟ್ ಕ್ರಿಸ್ಪಿನೆಸ್ ಆಫ್ ಅ ಚಿಕನ್, ಸಖತ್ತಾದಂಥ ಟೇಸ್ಟ್. ಸೂಪರ್, ವೆರಿ ನೈಸ್. ಆ್ಯಂಡ್ ನಾವು ತುಂಬ ಖುಷಿಯಾಯಿತು. ಅಡುಗೆ ಮನೆಯಲ್ಲಿ ದ ಸ್ಟೈಲ್ ಆಫ್ ಯೋರ್ ಕುಕಿಂಗ್ ಇಸ್ ವೆರಿ ನೈಸ್ ಆ್ಯಂಡ್ ಟೆಕ್ನಿಕ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ಫಾಲೋ ಮಾಡ್ತಿರೋಂತಹ ಶೆಫ್ನ ಒಂದು ಇನ್ಸ್ಪಿರೇಷನಲ್ಲಿ ಆದಷ್ಟು ಬೇಗ ನೀವು ಕೂಡ ಒಂದು ಒಳ್ಳೆ ಶೆಫ್ ಆಗಿ ಆ್ಯಂಡ್ ನಮ್ಮ ಕಡೆಯಿಂದ, ನಮ್ಮ ಟಿವಿ ವತಿಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೇನೆ ನಮ್ಮ ರುಚಿಗೆ. ಫಸ್ಟ್ ಬಿಗ್ ಪ್ಲಾಟ್ಫಾರ್ಮ್ ಕೊಟ್ಟದ್ದೇ ನಮ್ಮ ರುಚಿ. ಒಂದು ಟಿವಿ ಶೋ ಅಲ್ಲಿ, ಇಲ್ಲಾಂದರೆ ಟಿವಿ ಶೋ ಅಲ್ಲಿ ಕುಕ್ಕಿಂಗ್ ಮಾಡ್ತಾ ಇದ್ದಾನೆ. ನಮ್ಮ ಫ್ಯಾಮಿಲಿಗೆ, ನನ್ನ ಡ್ಯಾಡ್ಗೆ ಒಂದು ತುಂಬ ಪ್ರೌಡ್ ಮೂಮೆಂಟ್. ಓಕೆ. ಮಗ ಟಿವಿಯಲ್ಲಿ ಬರ್ತಾ ಇದ್ದಾನೆ, ಕುಕ್ಕಿಂಗ್ ಮಾಡ್ತಾ ಇದ್ದಾನೆ ಅಂತ. ಬಿಫೋರ್ ದಟ್ ಪ್ರೌಡ್ ಮೂಮೆಂಟ್ ಇದ್ದದ್ದು ನಾನು ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡ್ತಾ ಇದ್ದೆ ತುಂಬ. ವಾವ್, ವೆರಿ ಗುಡ್.
ಇನ್ನು ನೆಕ್ಸ್ಟ್ ಇದಕ್ಕೆ ಕನ್ವರ್ಟ್ ಆದಮೇಲೆ ಬಿಗ್ಗೆಸ್ಟ್ ಸ್ಟೇಜ್ ಇತ್ತು ನಂದು ಲೈಫಲ್ಲಿ. ಸೊ ಇನ್ನಷ್ಟು ವೇದಿಕೆಗಳು ನಿಮಗೆ ಸಿಗ್ತಾ ಇರಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ದಾವುದ್ ನಮ್ಮ ಅಡುಗೆ ಮನೆಗೆ ಬಂದು ಚೆನ್ನಾಗಿರೋಂಥ ಅಡುಗೆ ಮಾಡಿದ್ರೆ ಆ್ಯಂಡ್ ನಮ್ಮ ಇವತ್ತು 2 ರೆಸಿಪೀಸ್ಗಳನ್ನು ಸೂಪರ್ ಮಾಡಿ ಕೊಟ್ಟಿದೆ ಈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಸೊ ಅವರದ್ದೇ ಆದಂತಹ ದಿಸ್ ಇಸ್ ಅ ನ್ಯೂ ಪ್ರಾಡಕ್ಟ್. ನ್ಯೂ ಆದರೂ ಕೂಡ ಈಗ ಎಲ್ರಿಗೂ ಕೂಡ ಇದರ ಪರಿಚಯ ಆಗಿದೆ. ಸೊ ದಟ್ ಈಸ್ ಸನ್ ಪ್ರೀಮಿಯಂ ಹೋಲ್ ವಿಟ್ ಚಕ್ಕಿ ಆಟ ಗೋಧಿ ಹಿಟ್ಟು. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಬೆಸ್ಟ್ ರೈಸ್ ಕುಚಲಕ್ಕಿ ಇದು. ಸೊ ಅವರ ಕಡೆ ಒಂದು ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ, ನಮ್ಮ ರುಚಿ ವೇದಿಕೆ ಕೇವಲ ರುಚಿಗೆ ಅಡುಗೆಗೆ ಮಾತ್ರ ಸೀಮಿತ ಇಲ್ಲದೆ ಎಷ್ಟೋ ಹೊಸ ಪ್ರತಿಭೆಗಳಿಗೆ ಹೊಸತಾದಂತಹ ವೇದಿಕೆಯಾಗಿ ಕೂಡ ರೂಪುಗೊಂಡಿದೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇದೇ ರೀತಿ ಸ್ಪೆಷಲ್ ಆದಂತಹ ರೆಸಿಪೀಸ್ಗಳು ಆಗ್ತಾ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಹೊಸತು ಯಾರಾದ್ರೂ ಒಬ್ಬರು ಗೆಸ್ಟ್ ಇರ್ತಾರೆ, ಹೊಸತಾದಂತಹ ರುಚಿ ಇರುತ್ತೆ ಆ್ಯಂಡ್ ಹೊಸತಾದಂತಹ ರೆಸಿಪೀಸ್ ಅಂತೂ ಖಂಡಿತ ಇರುತ್ತೆ. ಅಲ್ಲಿ ತನಕ ಕೀಪ್ ವಾಚಿಂಗ್ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.